ಕಾರ್ಕಳ ಸಂತ ಲಾರೆನ್ಸ್ ಬಸಲಿಕಾ ಚರ್ಚಿನ ವಂದನೀಯ ಫಾದರ್ ಗುರುಗಳಾದ ಜಾರ್ಜ್ ಥೋಮಸ್ ಡಿಸೋಜಾರ್ ಅವರು ನಾಡಿನ ಸಮಸ್ತ ಬಂಧುಗಳಿಗೆ ಕ್ರಿಸ್ಮಸ್ ಶುಭ ಸಂದೇಶವನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಂದೇಶ ನೀಡಿದ ಅವರು, ಪ್ರಪಂಚದ ಎಲ್ಲ ಕ್ರಿಸ್ತ ಬಾಂಧವರಿಗೆ ಕ್ರಿಸ್ಮಸ್ ಅತಿದೊಡ್ಡ ಹಬ್ಬ. ದೇವ ಮಾನವನಾದ ಯೇಸು ಸ್ವಾಮಿ ಮಾನವನಾಗಿ ಭೂಲೋಕಕ್ಕೆ ಬಂದು ಮಾನವ ಕುಲಕ್ಕೆ ಪ್ರೀತಿ, ಶಾಂತಿ, ಕ್ಷಮಾಪಣೆ ಸಾರಿದ ಮಹಾನ್ ಶಾಂತಿದೂತರಾಗಿದ್ದಾರೆ. ಪರಸ್ಪರ ಪ್ರೀತಿ, ವಾತ್ಸಲ್ಯ, ಮಮತೆಯಿಂದ ಬಾಳಿದ್ರೆ, ಪರರಿಗೆ ಕರುಣೆ ನೀಡಿ ಜೀವಿಸಿದಲ್ಲಿ ಮಾತ್ರ ನಾವು ಬಾಳುವ ಸ್ಥಳವು ದೇವರಾಜ್ಯವಾಗಬಹುದು ಎಂದು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿದ್ರು. ಪರರನ್ನು ಪ್ರೀತಿಸಿ, ಪರರ ಅಗತ್ಯಗಳಿಗೆ ಸ್ಪಂದಿಸಿ, ಪರರಲ್ಲಿ ದೇವರನ್ನು ಕಂಡು ದೇವರ ಪ್ರೀತಿಗೆ ಪಾತ್ರನಾಗಿರಬೇಕು ಎಂದು ದೇವಪುತ್ರ ಯೇಸು ಸ್ವಾಮಿಯವರು ನೀಡಿದ ಸಂದೇಶ. ಈ ಹಬ್ಬವು ಭಾರತ ದೇಶದ ಎಲ್ಲ ಪ್ರಜೆಗಳಿಗೆ ಜಾತಿ, ಮತ, ಧರ್ಮ ಭೇದ ಮರೆತು ಪರಸ್ಪರ ಪ್ರೀತಿಯಿಂದ ಬಾಳಿ ಭಾರತ ದೇಶದಲ್ಲಿ ಶಾಂತಿ ಸಹಬಾಳ್ವೆ ಜೀವನವನ್ನು ಜೀವಿಸಲು ಎಲ್ಲರಿಗೂ ಯೇಸು ಸ್ವಾಮಿಯ ಈ ಕ್ರಿಸ್ಮಸ್ ಹಬ್ಬವು ಕೃಪಾವರಗಳನ್ನು ಕರುಣಿಸಲಿ ಎಂದು ಹಾರೈಸಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನೀಡುತ್ತೇನೆ. ವಂದನೆಗಳು. ಕೆಎಂ ಖಲೀಲ್, ವಿ4 ನ್ಯೂಸ್ 24/7 ಕಾರ್ಕಳ.